ಕೋಸ್ಟಲ್ ವುಡ್ ನಲ್ಲಿ ಇದೀಗ ವಿಭಿನ್ನ ಟೈಟಲ್ಗಳ ಪರ್ವ. ಒಂದಿಷ್ಟು ಕ್ಯಾಚಿ ಟೈಟಲ್ಗಳು ಸೆಟ್ ಇರ್ತಾ ಇದ್ರೆ ಇದೀಗ ಮಾಸ್ ಟೈಟಲ್ಗಳು ಸಾಕಷ್ಟು ಸದ್ದು ಮಾಡ್ತಿದೆ. ಎಸ್, ನಾವು ಯಾವ ಚಿತ್ರದ ಬಗ್ಗೆ ಹೇಳ್ತಿದ್ದೀವಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು. ಅದೇ ಒನ್ ಅಂಡ್ ಓನ್ಲಿ ಜಬರ್ದಸ್ತ್ ಶಂಕರ. ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಬಹುತಾರಾಗಣದ ಜಬರ್ದಸ್ತ್ ಶಂಕರ ಚಿತ್ರದ ಬಗ್ಗೆ ತುಳುನಾಡಿನ ಗಲ್ಲಿಯಲ್ಲೂ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬರ್ತಿವೆ. ಈಗಾಗಲೇ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಕೋಸ್ಟಲ್ ಅಂಗಳದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಪಕ್ಕಾ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡ ಮಾಸ್ಟರ್ ಅರ್ಜುನ್ ಕಾಪಿಕಾಡ್ ಡಿಫರೆಂಟ್ ಆಗಿ ಮಿಂಚಿದ್ದಾರೆ. ಇನ್ನು ಚಿತ್ರದ ನಾಯಕ ಅರ್ಜುನ್ ಕಾಪಿಕಾಡ್ ಶಂಕರನ ಬಗ್ಗೆ ಏನಂದ್ರು ಎಂದು ತಿಳಿದ್ರೆ ಪ್ರತಿಯೊಬ್ಬ ತುಳುವರು ಹೆಮ್ಮೆ ಪಡ್ತಾರೆ. ಇದೊಂದು ವಿಭಿನ್ನ ಚಿತ್ರ. ತಮಿಳು, ತೆಲುಗು ಸೇರಿದಂತೆ ಪರಭಾಷಾ ಚಿತ್ರಗಳನ್ನು ತುಳುವರು ನೋಡ್ತಾರೆ. ಅದೇ ರೀತಿ ನಮ್ಮ ಚಿತ್ರವನ್ನು ಪರಭಾಷಿಗರು ನೋಡಬೇಕು. ಹೀಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ಜಬರ್ದಸ್ತ್ ಶಂಕರ ನಿರ್ಮಾಣಗೊಂಡಿದೆ ಎಂದು ಚಿತ್ರದ ಬಗ್ಗೆ ಅರ್ಜುನ್ ಕಾಪಿಕಾಡ್ ಹೇಳಿಕೊಂಡ್ರು. ಅಷ್ಟಕ್ಕೂ ಅರ್ಜುನ್ ಏನಂದ್ರು ಕೇಳ್ಕೊಂಡ್ ಬರೋಣ. ಹೆಂಗ್ ಮಸ್ತ್ ಕ್ವಶನ್ ಇತ್ತು. 1 ವರ್ಷ ಅಂಡಿರಂತೂ ಅಂದದಾನ ಸ್ಕ್ರೀನ್ ಬೈಜಾರ್ ಅಂದ್ 1 ವರ್ಷ ಆಂಡ್ ಎಸ್, ಬಟ್ ಈ ಮೂವಿದ ಪಿರೋಣೆಗಳು ಮಸ್ತ್ ಇತ್ತ. ಇಟ್ ವಾಸ್ ಸಮಥಿಂಗ್ ನ್ಯೂ ಟು ದ ಇಂಡಸ್ಟ್ರಿ. ಬಹುಶಃ ನಮ್ಮ ಏಪಲ ಬರೋದಿತ್ತೆ ನಮ್ಮ ಬಾಕಿದ ಲ್ಯಾಂಗ್ವೇಜ್ ಸಿನಿಮಾ ನಮ್ಮ ತೂಪ ತುಳುವೇರು ಅವು ತಮಿಳು ಆದುಪ್ಪಡು ಈ ಮೇಡ್ದು ನಮ್ಮ ತೆಲುಗು ಆದುಪ್ಪಡು ಕನ್ನಡ ಆದುಪ್ಪಡು. ಕನ್ನಡ ನಮ್ಮನೆ ಭಾಷೆ ಆಂಡಲ್ಲಿ ನಮ್ಮನ್ನು ತೂವೊಂದಿರ್ತಾವೆ. ಸೊ ತುಳು ಸಿನಿಮಾಂದ ಬಾಕಿದ ಭಾಷೆದ ಕೂತುವರ ಬಲ್ಲಿ. ಸೊ ಆ ಕ್ವಶನ್ ದ ಮಿತ್ ಇಂಕಲು ಜಬರ್ದಸ್ತ್ ಶಂಕರ ಸಿನಿಮಾನ ಪ್ಲಾನ್ ಬಂದಿನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇಟ್ ತೂಪನಂಚಿಂದ ಮಸ್ತ್ ಐತೆ. ನಮ್ಮ ಒಂಜಿ ಓಲ ವಸ್ತದೆ ತೊನ್ನಾಗ ಇಟ್ ದಾದ ಮತ್ತೆ ಎಡ್ಡೆ ತೂಪಾತೆ. ಸೊ ನೆಟ್ ಅಂಚಿಂದ ಮಸ್ತ್ ಕ್ವಾಲಿಟೀಸ್ ಉಂಡು. ಮಾಸ್ ಜೊತೆಗೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಜಬರ್ದಸ್ತ್ ಶಂಕರ ಚಿತ್ರ ಈಗಾಗಲೇ ತೆರೆಗೆ ಅಪ್ಪಳಿಸಲು ತಯಾರಾಗಿದೆ. ಆದ್ರೆ ಯಾವಾಗ ಎಲ್ಲೆಲ್ಲಿ ತೆರೆ ಕಾಣುತ್ತೆ ಎನ್ನೋ ಮಾಹಿತಿ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಈ ಬಗ್ಗೆಯೂ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.